ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಕಳ ತಾಲೂಕಿನ ಸ್ವಾವಲಂಬಿ ಮಹಿಳಾ ವ್ಯಾಪಾರಿಗಳಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ರೋಟರಿ ಆ್ಯನ್ಸ್ ಕ್ಲಬ್ ವತಿಯಿಂದ ಮಾರ್ಚ್ 7ರಂದು ರೋಟರಿ ಬಾಲಭವನದಲ್ಲಿ ವ್ಯಾಪಾರ ಮಳಿಗೆ ತೆರೆಯಲಾಗುವುದು ಎಂದು ಆ್ಯನ್ಸ್ ಕ್ಲಬ್ ಅಧ್ಯಕ್ಷೆ ರಮಿತಾ ಶೈಲೇಂದ್ರ ರಾವ್ ಅವರು ಹೇಳಿದರು. ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕತ್ತಿ ವ್ಯಾಪಾರ, ಹಪ್ಪಳ, ಕಜ್ಜಾಯ, ವಿಭಿನ್ನ ಕಷಾಯ ಹುಡಿ, ಬಟ್ಟೆ, ಟೈಲರಿಂಗ್, ಹಲಸಿನ ಎಲೆಯ ಕೊಟ್ಟೆ, ಮಣ್ಣಿನ ಮಡಿಕೆ, ಸಾರಿ ಗೊಂಡೆ, ಉಲ್ಲನ್ ತಯಾರಿಕಾ ವಸ್ತುಗಳು, ಖಾದಿ ಬಟ್ಟೆ, ಧಾನ್ಯಗಳ ಹಿಟ್ಟು, ಸಾಂಬಾರ್, ಚಟ್ನಿ ಪುಡಿ, ಕ್ಯಾಂಡಲ್, ಉಪ್ಪಿನಕಾಯಿ ಮಾರಾಟ ನಡೆಯಲಿದೆ ಎಂದು ಹೇಳಿದರು. ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ವೀಣಾ ಶಾನ್ಭೋಗ್, ವೈದ್ಯಕೀಯ ಡಾಕ್ಟರ್ ನಳಿನಿ, ಶಿಕ್ಷಣ ರಾಜೇಶ್ವರಿ ಕುಕ್ಕುಂದೂರು, ಕಾನೂನು ರೇಖಾ ಹೆಗ್ಡೆ, ಸಂಸ್ಕೃತಿ ಶಾರ್ವರಿ ಉಪಾಧ್ಯಾಯ, ಸಮಾಜ ಸೇವೆ ಆಯಿಷಾ, ಉದ್ಯಮ ಅರ್ಚನಾ ವಿಜೇಶ್ ಶೆಟ್ಟಿ, ಕೊರೋನಾ ವಾರಿಯರ್ಸ್ ವಿಜೆ ಅನುಕ್ತಿ ಅವರನ್ನ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ಇದೇ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿಕೊಂಡು ಸ್ವಾವಲಂಬಿ ವ್ಯಾಪಾರ ಮಾಡುತ್ತಿರುವಂತಹ ಮಹಿಳೆಯರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಅವರು ವ್ಯಾಪಾರ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಒಂದು 22 ಸ್ವಾವಲಂಬಿ ಮಹಿಳೆಯರು ಅವರ ಹೆಸರುಗಳನ್ನು ನೋಂದಾಯಿಸಿ ಅವರಿಗೆ ವ್ಯಾಪಾರಕ್ಕೆ ಅನುಗುಣವಾಗಿ ವೇದಿಕೆಯನ್ನು ಸಿದ್ಧಗೊಳಿಸಿರ್ತೇವೆ. ಕಾರ್ಕಳದ ಜನತೆ ಹಾಗೂ ಕಾರ್ಕಳಕ್ಕೆ ಸಮೀಪ ಇರುವಂತಹ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾವಲಂಬಿಯವರಿಗೆ ಪ್ರೋತ್ಸಾಹಿಸಬೇಕು ಹಾಗೂ ಸಹಕರಿಸಬೇಕು. ಇದೇ ರೀತಿಯಲ್ಲಿ 8ನೇ ತಾರೀಕು ಸೋಮವಾರದಂದು ಕೂಡ ಮಹಿಳೆಯರಿಗೆ ಕಾರ್ಕಳ ತಾಲೂಕಿನ ಒಂದು 8 ಮಹಿಳೆಯರಿಗೆ, ವಿಭಿನ್ನ ಕ್ಷೇತ್ರದ 8 ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತೇವೆ. ಸುದ್ದಿಗೋಷ್ಠಿಯಲ್ಲಿ ರೋಟರಿ ಆ್ಯನ್ಸ್ ಕ್ಲಬ್ ಕಾರ್ಯದರ್ಶಿ ಸುಮಾ ನಾಯಕ್, ಕೋಶಾಧಿಕಾರಿ ಸುವರ್ಣ ನಾಯಕ್, ಮಂಜುನಾಥ್ ಪೈ ಉಪಸ್ಥಿತರಿದ್ದರು.